ಈಗ ಸ್ಫೂರ್ತಿದಾಯಕ ಮಾತುಗಳೊಂದಿಗೆ ನಮ್ಮನ್ನು ಹುರಿತುಂಬಿಸಲು ಹೊರಟಿದ್ದಾರೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಮೆಚ್ಚಿದ ಜನನಾಯಕ ಸನ್ಮಾನ್ಯ ಸದಾಶಿವ ಉಲ್ಲಾಲ್. ಇವತ್ತು NSYಯ ಜಿಲ್ಲೆಯ ಉಪಾಧ್ಯಕ್ಷರಾದಂಥ ಓಂಶ್ರೀ ಪೂಜಾರಿಯವರ ಸ್ಮರಣಾರ್ಥ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 80% ಮಾರ್ಕ್ ಪಡೆದಂಥ SSLC ಮತ್ತು PUC ಮಕ್ಕಳನ್ನು ಗೌರವಿಸುವುದು ಜೊತೆಗೆ ವಿದ್ಯಾರ್ಥಿಗಳ ಸಮಸ್ಯೆಗಳ ಬಗ್ಗೆ ಸ್ಪಂದಿಸಲಿಕ್ಕೆ ಈ ಕಾರ್ಯಕ್ರಮ ಏರ್ಪಾಡು ಮಾಡಿದಲಾಗಿದೆ. ಈ ಸಭೆ NSYಯ ಸಭೆ ಆಗಿದ್ದರೂ ಕೂಡ ಎಲ್ಲ NSY ಪದಾಧಿಕಾರಿಗಳು ಇವತ್ತಿನ ಈ ಸಭೆ ನೋಡುವಾಗ ಎಲ್ಲ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದು ಭಾಳ ಸಂತೋಷ ಆಗ್ತಾಯಿದೆ. ಇವತ್ತು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ತನ್ನ ಮಾಹಿತಿಯನ್ನು ಕೊಟ್ಟಂಥ ಹೆಲ್ತ್ ಕಮಿಷನ್ದ ಚೇರ್ಮನ್ರಾದಂಥ ಪ್ರೊಫೆಸರ್ ಡಾಕ್ಟರ್ ಇಫ್ತಿಖಾರ್ ಅವರೇ, ಅದೇ ರೀತಿ ಕರ್ನಾಟಕ ರಾಜ್ಯದ NSY ಅಧ್ಯಕ್ಷರು, ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಕೀರ್ತಿ ಗಣೇಶನ್ರವರೇ, ವೇದಿಕೆಯಲ್ಲಿರ್ತಕ್ಕಂಥ ಜಿಲ್ಲಾ NSY ಅಧ್ಯಕ್ಷರಾದಂಥ ಸುಹನ್ ಆಳ್ವಾರ್ ಅವರೇ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ರಮೇಶ್ ಶೆಟ್ಟಿಯವರೇ, ಯುವ ಕಾಂಗ್ರೆಸ್ನ ಅಧ್ಯಕ್ಷರೇ ಮತ್ತು ಎಲ್ಲ ಮುಂದಿರತಕ್ಕಂಥ ಎಲ್ಲ ಬಂಧು ಭಗಿನಿಯರೇ, ವಿದ್ಯಾರ್ಥಿ ನಾಯಕರಿಗೆ ನಾನು ಹೆಚ್ಚು ಸಮಯ ಸಿಕ್ಕುವುದಿಲ್ಲ. ಈಗಾಗಲೇ ಚೀಟಿ ಬಂದಿದೆ, ಸಮಯ ಮೀರಿದೆ, ನಮಗೂ ಅರ್ಥ ಆಗ್ತಾಯಿದೆ. ನಾನು ಒಂದು ಕಿವಿ ಮಾತು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಮಕ್ಕಳೇ, ನಿಮಗೆ ವಿದ್ಯಾರ್ಥಿಗಳಿಗೆ. ನಾನು ಕೂಡ ನಿಮ್ಮಾಗೆ 77ರಲ್ಲಿ ನಾನು ಫಸ್ಟ್ ಸ್ಟೂಡೆಂಟ್ ಇದ್ದಾಗ ಜನಾರ್ದನ್ ಪೂಜಾರಿ ಅವರಿಗೆ ಫಸ್ಟ್ ಟಿಕೆಟ್ ಪಾರ್ಲಿಮೆಂಟಿಗೆ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ನಾನು NSYಯಲ್ಲಿ ಇದ್ದುಕೊಂಡು ಕೆಲಸ ಮಾಡಿದ್ರಿಂದ ನಾನು NSYಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ 1978ಅಲ್ಲಿ ಜಿಲ್ಲಾ NSY ಪ್ರಧಾನ ಕಾರ್ಯದರ್ಶಿ ಆಗಿದೆ. ಆ ಸಂದರ್ಭದಲ್ಲಿ ನಮ್ಮಲ್ಲಿ ಇದ್ದಂಥ NSY ಪದಾಧಿಕಾರಿಗಳ್ಯಾರಿದ್ರು ಇವತ್ತು ಎಲ್ಲ ಹೈಕೋರ್ಟ್ ಜಡ್ಜಿಗಳಾಗಿ ಪ್ರಸಿದ್ಧ ಲಾಯರ್ಸ್ಗಳಾಗಿ ಕೆಲಸ ಮಾಡ್ತಾಯಿದ್ದೇವೆ. ನಾನಿವತ್ತು ನನ್ನ BA ಮುಗಿಸಿ MA ಮುಗಿಸಿ LLB ಮಾಡಿ ವಕೀಲರಾಗಿದ್ದರೂ ಕೂಡ ನನ್ನ NSY ಪ್ರೇರಣೆ ಅಂತ ನಾನು ಈ ಸಂದರ್ಭದಲ್ಲಿ ಇಲ್ಲಿಕ್ಕೆ ಎತ್ತಿಪಡ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಶುಭಾಶಯವನ್ನು ಹೇಳೋದ್ರ ಜೊತೆಗೆ ನೀವು NSYಯ ಒಬ್ಬ ನಿಷ್ಠಾವಂತ ಸದಸ್ಯರಾಗಿ ಕೆಲಸ ಮಾಡಿದರೆ ಮುಂದೊಂದು ದಿನ ನಿಮಗೆಲ್ಲರಿಗೂ ಒಳ್ಳೆಯ ಅವಕಾಶ ಬರ್ತದೆ. ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಏನು ಸಮಸ್ಯೆಗಳಿದ್ದರೂ ಕೂಡ ಇಫ್ತಿಖಾರ್ ಅಲಿಯವರು ಅವ್ರಿಗೆ ಸಹಕಾರ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇನ್ನು ಹೆಚ್ಚಿನ ಮಾತಾಡಲಿಕ್ಕೆ ಹೋಗದೆ ಎಲ್ರಿಗೂ ಈ ಒಂದು ಸಮಾರಂಭದಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ NSY ಪದಾಧಿಕಾರಿಗಳಿಗೆ ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್.